ಅರ್ಧ ಗಂಟೆ ಕೈಕಟ್ಟಿ ನಿಂತುಕೊಳ್ಳುವುದು ಅಂದ್ರೇನೆ ಕಷ್ಟ. ಕೈಕಾಲು ನೋವು ಬಂದ್ಬಿಡುತ್ತೆ. ಆದರೆ ಇಲ್ಲೊಬ್ಬರು ಕೈಕಾಲು ಕಟ್ಟಿ ಬರೋಬ್ಬರಿ 5.5 ಗಂಟೆಗಳ ಕಾಲ ಸಮುದ್ರದಲ್ಲಿ ಈಜಾಡಿದ್ದಾರೆ. ಬರೇ ಸಾಗರ ಸಾಹಸ ಮಾಡಿತು ಮಾತ್ರವಲ್ಲ, ಈ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ಅದು ಕೂಡ ತನ್ನ 66ನೇ ವಯಸ್ಸಿನಲ್ಲಿ. ಅಂದ್ರೆ ಸಾಮಾನ್ಯನ. ನಂಬಿಕೆ ಬಂದಿಲ್ಲ ಅಂದ್ರೆ ಒಮ್ಮೆ ಈ ಸ್ಟೋರಿ ನೋಡಿ. ಸಾಧನೆಗೆ ವಯಸ್ಸಿನ ಅಡ್ಡಿಲ್ಲ ಎನ್ನುವುದು ಸಾಮಾನ್ಯ ಮಾತು. ಆದ್ರಿಲ್ಲೊಬ್ಬರು ಸಾಹಸಕ್ಕೂ ವಯಸ್ಸು ಅಡ್ಡಿಯಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಅದು ವಿಶ್ವ ದಾಖಲೆಯ ಮೂಲಕ ಮತ್ತು ಸಾಗರದ ಸಾಹಸದ ಮೂಲಕ. ಹೌದು, ಸಾಗರ ಕಣ್ಣಿಗೆ ಶಾಂತವಾಗಿ ಕಂಡರೂ ಇಳಿದ ಮೇಲೆ ಮಾತ್ರ ಅದು ಭಯಾನಕ. ಯಾವ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಮತ್ತು ಎಷ್ಟು ಎತ್ತರದಲ್ಲಿ ಅಲೆಗಳು ಎದ್ದು ಬರುತ್ತದೆ ಎಂದು ಯಾರಿಂದಲೂ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಇಂತಹ ಅರಬ್ಬಿ ಸಮುದ್ರದಲ್ಲಿ 66ನೇ ವಯಸ್ಸಿನ ಉಡುಪಿಯ ಕಡೆಕಾರು ನಿವಾಸಿ ಗಂಗಾಧರ್ ಅವರು ಬೆಳಿಗ್ಗೆ 7:50ಕ್ಕೆ ಕೊರೆಯುವ ಚಳಿಯಲ್ಲೂ ಕೈಯನ್ನು ಹಿಂದೆ ಸರಪಳಿಯಲ್ಲಿ ಕಟ್ಟಿ ಮತ್ತೆ ಕಾಲನ್ನು ಕೂಡ ಸರಪಳಿಯಲ್ಲಿ ಕಟ್ಟಿ ಬೀಗ ಹಾಕಿ ನಿರಂತರ 5.5 ಗಂಟೆಗಳ ಕಾಲ ಈಜಿ ಇಂಡಿಯಾದ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲು ಮಾಡಿದ್ದಾರೆ. ಗಂಗಾಧರ್ 60ನೇ ವಯಸ್ಸಿನಲ್ಲಿ ಸಮುದ್ರದ ಈಜನ್ನ ಕರಗತ ಮಾಡಿದ್ದು 6 ವರ್ಷಕ್ಕೆ 2 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ಈಜು ತರಬೇತಿಯನ್ನ ನೀಡ್ತಾ ಇದ್ದಾರೆ. ಖುಷಿ ಆಯ್ತು ನನಗೆ. ಅಂದರೆ ನಾನು ಈ ಏಜ್ನಲ್ಲಿ 3.5 ಕಿಲೋಮೀಟರ್ ನಾನು ಕೈಕಾಲಿಗೆ ಕೋಲ ಕಟ್ಟಿ ನಾನು ಈಜಿದ್ದೇನೆ. ನನಗೆ ಹೆಮ್ಮೆ ಅನಿಸ್ತದೆ. ನನಗೆ ಭಾರಿ ಖುಷಿ ಆಯಿತು. ಇದು ಮರೆಯಲಾಗದೊಂದು ಈವೆಂಟ್ ಅಂತ ಹೇಳ್ತೀನಿ, ದಿವಸ ಅಂತ ಹೇಳ್ತಿರ್ತೇನೆ. ಕಳೆದ ವರ್ಷ ನಾನು ಇದೇ ದಿವಸ 24/1/21 ಈ ದಿವಸದಲ್ಲಿ ನಾನು ಲೋಟಸ್ ಪೋಸ್ನಲ್ಲಿ ಅಂದರೆ ಪದ್ಮಾಸನ ಭಂಗಿಯಲ್ಲಿ ಸರಪಳಿ ಕಟ್ಟಿ 1.4 ಕಿಲೋಮೀಟರ್ ನಾನು ಈಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿದ್ದೇನೆ. ಮತ್ತು ಇವತ್ತು ಇದೊಂದು ವಿಶ್ವ ದಾಖಲೆ ಮಾಡಬೇಕಂತ ನಾನು ಬಹಳ ಒಂದು ಆಸೆ ಪಟ್ಟಿದ್ದೆ. ಅದೇ ರೀತಿ ನಾವು ಇವತ್ತು ಇಂಥ ಒಂದು ದಿನ ಒದಗಿ ಬಂತು, ಕೂಡಿ ಬಂತು. ಭಾರಿ ಖುಷಿ ಆಯಿತು. ಅಂದರೆ ಅದು ಬರೀ ಇದು ಡಾಲ್ಫಿನ್ ಕಿಕ್ಕಿನಲ್ಲಿ ಬರ್ಬೋದು, ಬರೀ ಕಾಲಿನಲ್ಲಿ ಒತ್ತಿಕೊಂಡು ಬರೋದು, ಮತ್ತು ಕೈಯಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬರೀ ಬ್ರೀದಿಂಗ್ ತಗೊಂಡು ಮತ್ತು ಇದು ಮಾಡೋದು, ಅದೇ ಅಷ್ಟೇ. ಬ್ರೀದಿಂಗ್ ತಗೊಂಡು ಬರೀ ಕಾಲಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಬರೋದು. ಡಾಲ್ಫಿನ್ ಕಿಕ್ನಲ್ಲಿ ಬರ್ತಾ ಬರೋದು ಅಷ್ಟೇ. ಅಪಾಯ ಅಂದರೆ ಅಲ್ಲಿ ಬೋಟ್ ಹತ್ರ ಇತ್ತು. ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಏನಾದರೂ ಆದರೂ ಅವ್ರು ಇರ್ತಾರೆ ಅಂತ ಒಂದು ಇರ್ತದೆ. ಆದರೂ ಏನಾದರೂ ನನಗೆ ಪಕ್ಕನೆ ಏನು ಬೇಕಾದ್ರೆ ಕಾಲು ಮಸಲ್ ಹಿಡಿದ್ರೆ ಅದೆಲ್ಲ ಆವಾಗ ನಮಗೆ ಭಾರಿ ಇದು ಅದು ದೇವರದ ಇಲ್ಲ, ನನಗೆ ಅಂಥದ್ದೇನು ಆಗಲಿಲ್ಲ. ಇನ್ನು ಗಂಗಾಧರ್ ಅವರ ದಾಖಲೆಯನ್ನ ದಾಖಲಿಸುವುದಕ್ಕೆ ಬಂದವರಿಗೆ ಅವರ ಸಾಹಸ ಕಂಡು ಅಚ್ಚರಿಯಾಗಿದೆ. ಕೈಕಾಲು ಕಟ್ಟಿ ಡಾಲ್ಫಿನ್ ಮಾದರಿಯಲ್ಲಿ 66ನೇ ವಯಸ್ಸಿನಲ್ಲಿ ಈಜಾಡಿದ್ದೇ ಗ್ರೇಟ್. ನಾನು ಇಂತಹ ಸಾಧನೆ ಹಿಂದೆಂದೂ ಕಂಡಿಲ್ಲ ಅಂತ ಅವರ ಸಾಧನೆಯನ್ನ ಕೊಂಡಾಡಿದ್ದಾರೆ. आज उडुपी के गंगाधर जी ने एक बहुत अनोखा और बहुत ही बड़ा विश्व रिकॉर्ड कायम किया है गोल्डन बुक ऑफ वर्ल्ड रिकॉर्ड्स में। उन्होंने अपने हाथों और पैरों में दोनों में बेड़ियां बांधने के बाद में समुद्र की गहराइयों में उन्होंने स्विमिंग की है। एक बहुत एंड्योरेंस वाला काम किया है। इसमें दो बहुत प्रमुख हैं जो मैं विशेष रूप से बोलना चाहूँगा। मिस्टर गंगाधर की एज इज 68 ईयर्स। 66 ईयर्स। तो 66 ईयर्स में इतने कठिन काम को करना बहुत मुश्किल होता है, क्योंकि मेरा हमेशा मानना है, मैं बहुत से लोगों को कई बार देखता हूँ 60 ईयर्स के बाद में जब लोग रिटायर होते हैं तो अपने आप को मान लेते हैं कि अब उनकी लाइफ
ऑलमोस्ट ख़त्म हो गई है। ऐसे लोगों के लिए गंगाधर जी एक, मेरा मानना है, एक लैंडमार्क है, उन सबके लिए एक आदर्श साबित हो सकते हैं। ಒಟ್ನಲ್ಲಿ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ, ಅದು ಒಂದು ನಿವನ ಅಷ್ಟೇ ಅನ್ನೋದನ್ನ ಕಡಲ ಸಾಹಸ ಮಾಡುವ ಮೂಲಕ ಗಂಗಾಧರ್ ಅವರು ತೋರಿಸಿಕೊಟ್ಟಿದ್ದಾರೆ. ಕಡಲ ತೀರದ ಯುವಕರಿಗೂ ಇವರು ಸ್ಫೂರ್ತಿಯಾಗಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.